ಕತ್ತಲಾಗುತ್ತಿದ್ದಂತೆ ಜನ ಆ ಕಡೆ ಮುಖ ಕೂಡ ಮಾಡೋಕೆ ಹೆದರ್ತಾರೆ. ಯಾಕಂದ್ರೆ ಸೂರ್ಯ ಮುಳುಗುತ್ತಿದ್ದ ಹಾಗೆ ಅಲ್ಲಿ ಶುರುವಾಗೋದು ವಿಚಿತ್ರ ಶಬ್ದಗಳು, ಯಾರೋ ನಿಗೂಢವಾಗಿ ಗೊಣಗೋ ಮಂತ್ರದ ಸೌಂಡು ಮತ್ತು ಇಂದಿಗೂ ಯಾರಿಗೂ ತಿಳಿಯದ ಹಾಗೆ ರಹಸ್ಯವಾಗಿ ನಡೆಯೋ ಘೋರ ಮಾಂತ್ರಿಕ ಪೂಜೆಗಳು. ಹಗಲಲ್ಲೇ ಇಲ್ಲಿಗೆ ಕಾಲಿಡೋಕೆ ಭಕ್ತರು 100 ಸಾರಿ ಯೋಚನೆ ಮಾಡುತ್ತಾರೆ. ಅಂದ್ರೆ ಇನ್ನು ಕತ್ತಲಲ್ಲಿ ಅಲ್ಲಿ ಏನಾಗಬಹುದು ಊಹಿಸಿ ನೋಡಿ. ಇದು ಯಾವುದೋ ಹಾರರ್ ಸಿನಿಮಾದ ಕಥೆಯಲ್ಲ, ನಮ್ಮ ಭಾರತದಲ್ಲಿ ಇರೋ ಇಂದಿಗೂ ವಿಜ್ಞಾನಕ್ಕೂ ಸವಾಲಾಗಿರುವ ಆ ಜಾಗಗಳ ಕಟು ಸತ್ಯ. ನಿಜಕ್ಕೂ ಕೇಳಿದರೆ ಮೈ ನಡುಗುತ್ತೆ, ಎದೆ ಝಲ್ಲನಿಸುತ್ತದೆ. ಹೌದು ಗೆಳೆಯರೇ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ದಿನದಲ್ಲೇ ಜನ ಕಾಲಿಡೋಕೆ ಹೆದರುವಂತಹ ಭಾರತದ ಅತ್ಯಂತ ಭಯಾನಕ ಮತ್ತು ರಹಸ್ಯಮಯ ದೇವಿಯರ ದೇವಸ್ಥಾನಗಳ ಕರಾಳ ಇತಿಹಾಸವನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಈ ವಿಡಿಯೋನ ಎದೆ ಗಟ್ಟಿ ಮಾಡಿಕೊಂಡು ಕೊನೆವರೆಗೂ ನೋಡಿ. ಈ ದೇವಸ್ಥಾನದ ಬಳಿ ಹೋದಾಗ ಕೇಳುವ ನಿಗೂಢ ಶಬ್ದವನ್ನು ಆಲಿಸಿದರೆ ಸಾಕು, ಎಂಥವರ ಎದೆ ಕೂಡ ಝಲ್ಲನಿಸುತ್ತದೆ. ಗೋಪುರದಲ್ಲಿರುವ ದೇವರ ಬೊಂಬೆಗಳಿಂದ ಈ ಶಬ್ದ ಕೇಳುತ್ತದೆ ಎಂದು ನಂಬಲಾಗಿದೆ. ರಾತ್ರಿ ಆದರೆ ಸಾಕು, ಈ ದೇವಸ್ಥಾನದಿಂದ ಉಸಿರಾಡುವ ಶಬ್ದ ಕೇಳಿ ಬರುತ್ತದೆ. ಹಾಗಾದರೆ ಈ ಶಬ್ದ ಯಾವುದು? ಯಾಕೆ ರಾತ್ರಿ ಆದರೆ ಮಾತ್ರ ಈ ಶಬ್ದ ಕೇಳುತ್ತದೆ? ಇದರ ಹಿಂದಿನ ರಹಸ್ಯ ಏನು? ಈ ದೇವಸ್ಥಾನ ಎಲ್ಲಿದೆ? ಯಾವ ದೇವತೆ ಇಲ್ಲಿ ಸ್ಥಿತವಾಗಿದ್ದಾಳೆ? ಈ ಎಲ್ಲ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಹೇಳಕ್ಕೆ ಹೋಗ್ತಾ ಇದ್ದೀನಿ. ಒಂದು ವೇಳೆ ನೀವು ಈ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ. ಪ್ರಕೃತಿಯಲ್ಲಿ ಮಾನವನಿಗೆ ತಿಳಿಯದ ಅದೆಷ್ಟೋ ನಿಗೂಢಗಳು, ಅಚ್ಚರಿಗಳು ಇದ್ದೇ ಇರುತ್ತವೆ. ಇದೀಗ ಇಂತಹದೇ ಒಂದು ಆಶ್ಚರ್ಯ ಹಾಗೂ ನಿಗೂಢತೆ ಮಂಡ್ಯ ಜಿಲ್ಲೆಯ ಗ್ರಾಮವೊಂದರಲ್ಲಿ ಇರುವ ದೇವಸ್ಥಾನದಲ್ಲಿ ಕಾರಣವಾಗಿದೆ. ಇಲ್ಲಿನ ನಿಗೂಢತೆಗೆ ಸುತ್ತಮುತ್ತಲಿನ 10 ಊರಿನ ಜನ ನಿಬ್ಬೆರಗಾಗಿದ್ದಾರೆ. ಕತ್ತಲಾದರೆ ಸಾಕು, ಈ ದೇವಸ್ಥಾನದ ಗೋಪುರ ಬಳಿ 10 ಊರಿನ 106 ಜನರು ನಿಶ್ಶಬ್ದವಾಗಿ ನಿಂತುಕೊಳ್ಳುತ್ತಾರೆ. ಇದೇನಿದು? ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡುವ ಬದಲು ಈ ಜನ ಗೋಪುರದ ಬಳಿ ಅದ್ಯಾಕೆ ನಿಶ್ಶಬ್ದವಾಗಿ ನಿಲ್ಲುತ್ತಾರೆ ಅಂತ ನೀವು ಪ್ರಶ್ನಿಸಬಹುದು. ಹೌದು, ಈ ದೇವಸ್ಥಾನ ಇರುವುದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪ ಗ್ರಾಮದ ಪಟ್ಟಲಮ್ಮ ದೇವಸ್ಥಾನ. ಪ್ರತಿ ರಾತ್ರಿ ಈ ದೇವಸ್ಥಾನ ಬಳಿಯ ದೃಶ್ಯವನ್ನು ನೋಡಿ ಎಂಥವರಿಗೂ ಗಾಬರಿಯಾಗೋದು ಸಹಜನೇ. ಆದರೆ ಈ ದೇವಸ್ಥಾನ ಬಳಿ ಹೋದಾಗ ಕೇಳುವ ನಿಗೂಢವಾದ ಶಬ್ದವನ್ನು ಆಲಿಸಿದರೆ ಸಾಕು, ಎಂಥವರ ಎದೆ ಝಲ್ಲನ್ನುತ್ತದೆ. 1 ನಿಮಿಷಕ್ಕೆ ನೀವು ಸಂಪೂರ್ಣವಾಗಿ ನಿಶ್ಶಬ್ದರಾಗಿ ಬಿಡುತ್ತೀರಾ, ಆಶ್ಚರ್ಯಚಕಿತವಾಗಿ ಬಿಡುತ್ತೀರಾ. ಕಳೆದ 15 ದಿನಗಳಿಂದ ಈ ದೇವಸ್ಥಾನದ ಗೋಪುರದ ಮೇಲಿಂದ ಉಸಿರು ಬಿಡುವ ಶಬ್ದ ಕೇಳಿ ಬರುತ್ತಾ ಇದೆ ಎಂದು ಇಲ್ಲಿನ ನಾಗರಿಕರು ಹೇಳುತ್ತಿದ್ದಾರೆ. ಇಷ್ಟು ವರ್ಷ ಇಲ್ಲದ ಈ ಶಬ್ದ ಈಗ ಯಾಕೆ ಬರ್ತಾ ಇದೆ ಎಂದು ಕೊಪ್ಪ ಗ್ರಾಮ ಸೇರಿದಂತೆ ಸುತ್ತಮುತ್ತಲಿನ 10 ಊರು ಜನ ಆಶ್ಚರ್ಯದಿಂದ ಬಂದು ಈ ಶಬ್ದವನ್ನು ಆಲಿಸಿ ನಿಬ್ಬೆರಗಾಗುತ್ತಿದ್ದಾರೆ. ಗೋಪುರದ ಮೇಲೆ ಪಕ್ಷಿ ಅಥವಾ ಬೇರೆ ಯಾವುದಾದ್ರೂ ಪ್ರಾಣಿ ಇರಬಹುದು ಎಂದು ಗ್ರಾಮದ ಕೆಲ ಯುವಕರು ಸಹ ಗೋಪುರದ ಮೇಲೆ ಹತ್ತಿಯೂ ಬಂದಿದ್ದಾರೆ. ಗೋಪುರದಲ್ಲಿರುವ ದೇವರ ಬೊಂಬೆಗಳ ಬಳಿಯಿಂದ ಶಬ್ದ ಕೇಳಿ ಬರುತ್ತಿದೆ. ಆದರೆ ಈ ವಿಚಿತ್ರ ಶಬ್ದ ಮೂಲ ತಿಳಿಯಲಾರದೆ ಗ್ರಾಮಸ್ಥರು ಗಾಬರಿಯಾಗಿದ್ದಾರೆ. ಈ ವೇಳೆ ಮೇಲೆ ಏನೂ ಸಿಗದೆ ಕೆಳಗೆ ಇಳಿದಾಗ ಅದೇ ಉಸಿರಾಡುವ ಶಬ್ದ ಮತ್ತಷ್ಟು ಹೆಚ್ಚಾಗುತ್ತಿದೆ. ಈ ಶಬ್ದವನ್ನು ಕೇಳಿ ಗೋಪುರದ ಮೇಲೆ ಹತ್ತಿದ ಯುವಕರು ಭಯಭೀತರಾಗಿ ಪಟ್ಟಲದಮ್ಮನನ್ನು ಕ್ಷಮೆ ಯಾಚಿಸಿದ್ದಾರೆ. ಹಾಗೆಯೇ ಈ ದೇವಸ್ಥಾನದ ಮೇಲೆ ಹತ್ತಿದಂತಹ 2 ಯುವಕರಿಗೆ ಚಳಿ ಜ್ವರ ಬಂದು 1 ವಾರ ಮಲಗಿದ್ದಾರೆ. ಹೀಗೆ ಆಗುವುದರಿಂದ ಈ ದೇವಸ್ಥಾನದ ಪಕ್ಕದಲ್ಲಿರುವ ಜನಗಳು ಹಾಗೂ ಊರಿನ ಜನತೆ ತುಂಬಾನೇ ಗಾಬರಿಯಾಗಿದ್ದಾರೆ. ಆದರೆ ಊರಿನ ಹಿರಿಯರು ಹೇಳುವ ಪ್ರಕಾರ ಇದು ಪಟ್ಟಲದಮ್ಮನ ದೇವಿ ಮಾಡುತ್ತಿರುವ ಶಬ್ದ. 11 ವರ್ಷಗಳಿಂದ ತಾಯಿಗೆ ಪರ ಹಾಗೂ ಕೊಂಡವನ್ನು ಹಾಯದ ಕಾರಣ ದೇವಿ ಈ ರೀತಿಯ ಸೂಚನೆಯನ್ನು ನೀಡುತ್ತಿದ್ದಾಳೆ ಎಂದು ಅವರು ನಂಬಿದ್ದಾರೆ. ಇನ್ನು ಕೆಲವರ ಪ್ರಕಾರ ಇದು ದೇವರ ಪವಾಡ ಎಂದು ನಂಬಿದ್ದಾರೆ. ದೇವಸ್ಥಾನದ ಜಾಗದ ವಿಚಾರದಲ್ಲಿ ಹಾಗೂ ನವೀಕರಣ ವಿಚಾರದಲ್ಲಿ ವಿವಾದ ಇರುವ ಕಾರಣ ಕಳೆದ 11 ವರ್ಷಗಳಿಂದ ಇಲ್ಲಿ ಪರ ಮತ್ತು ಕೊಂಡ ಹಾಯುವುದನ್ನು ನಿಂತು ಹೋಗಿದೆ.
ಈ ಹಿಂದೆ ಇಲ್ಲಿ ವಿಜೃಂಭಣೆಯಿಂದ ಪರ ನಡೆಯುತ್ತಾ ಇತ್ತು. ಇದೀಗ ಪರ ಹಾಗೂ ಕೊಂಡೊಯ್ಯುವುದು ನಿಂತು ಹೋಗಿರುವ ಕಾರಣ ದೇವಸ್ಥಾನದ ಗೋಪುರದಲ್ಲಿ ಈ ರೀತಿ ಶಬ್ದ ಕೇಳಿಬರುತ್ತದೆ ಎಂದು ಇಲ್ಲಿನ ನಾಗರಿಕರು ಈಗ ನಂಬಿದ್ದಾರೆ. ಈ ಶಬ್ದ ಕೇಳಿದರೆ ಎದೆ ಝಲ್ಲನ್ನುತ್ತಾ ಇದೆ. ಈ ಶಬ್ದವನ್ನು ಹಿಂದೆ ನಾವು ಎಂದೂ ಕೇಳಿಲ್ಲ ಎಂದು ಇಲ್ಲಿನ ಹಿರಿಯ ಜನರು ಆತಂಕದಿಂದ ಹೇಳುತ್ತಿದ್ದಾರೆ. ಈ ದೇವಸ್ಥಾನದ ಗೋಪುರದಿಂದ ಬರುತ್ತಿರುವ ನಿಗೂಢ ಶಬ್ದ ಏನು ಎಂದು ಇಲ್ಲಿಯವರೆಗೂ ಯಾರಿಗೂ ತಿಳಿದು ಬಂದಿಲ್ಲ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಕೂಡ 2 ಬಾರಿ ಭೇಟಿ ಕೊಟ್ಟಿದ್ದಾರೆ. ಪೊಲೀಸರು ಕೂಡ ಈ ದೇವಸ್ಥಾನದ ಸುತ್ತಮುತ್ತ ಹಲವಾರು ಅನ್ವೇಷಣೆಗಳನ್ನ ನಡೆಸಿದ್ದಾರೆ. ಆದರೆ ಯಾರಿಗೂ ಕೂಡ ಇಲ್ಲಿಯವರೆಗೂ ಈ ಶಬ್ದದ ನಿಗೂಢತೆ, ಇದರ ರಹಸ್ಯ ತಿಳಿದೇ ಬಂದಿಲ್ಲ. ಈ ದೇವಸ್ಥಾನಕ್ಕೆ ವಿದೇಶಿಗರು ಹಾಗೂ ಇತರೆ ಧರ್ಮದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಾರೆ ಹಾಗೂ ಅಲ್ಲಿನ ನಿಗೂಢವನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಆದರೆ ನಮ್ಮ ಭಾರತೀಯರು ಅಂದರೆ ಹಿಂದೂಗಳು ಮಾತ್ರ ಅಲ್ಲಿಗೆ ಹೋಗಲು ಹಿಂದೇಟು ಹಾಕುತ್ತಾರೆ ಎನ್ನುವುದು ನಿಜಕ್ಕೂ ಕುತೂಹಲಕಾರಿಯಾಗಿದೆ. ಅಂತಹ ಐತಿಹಾಸಿಕ ದೇವಾಲಯ ಇರೋದು ಹಿಮಾಚಲ ಪ್ರದೇಶದಲ್ಲಿ ಚಂಬಾ ಜಿಲ್ಲೆಯ ಭರಮೌರ್ ಪ್ರದೇಶದಲ್ಲಿರುವ ಈ ದೇವಾಲಯವು ಮೃತ್ಯು ದೇವತೆಯಾದಂತಹ ಯಮರಾಜನಿಗೆ ನಿರ್ಮಾಣವಾದ ಏಕೈಕ ದೇವಸ್ಥಾನವಾಗಿದೆ. ಹೀಗಾಗಿಯೇ ಯಮಧರ್ಮನ ಬಳಿ ಹೋಗಲು ಹಿಂದೂಗಳು ಹೆದರುತ್ತಾರೆ. ಆದಾಗ್ಯೂ ಜನರು ಹೊರಗೆ ನಿಂತು ಪೂಜೆ ಸಲ್ಲಿಸಿ ಹೋಗುವುದು ಇಲ್ಲಿನ ಪ್ರತೀತಿಯಾಗಿದೆ. ಆದಾಗ್ಯೂ ಇಲ್ಲಿನ ಜನರು 100 ಮೀಟರ್ ದೂರದಿಂದಲೇ ಯಮರಾಜನಿಗೆ ಪೂಜೆ ಸಲ್ಲಿಸಿ ಹೋಗುವುದು ಇಲ್ಲಿನ ಪ್ರತೀತಿಯಾಗಿದೆ. ಆದರೆ ಐತಿಹಾಸಿಕ ದೇವಾಲಯದ ವಾಸ್ತುಶಿಲ್ಪ ಹಾಗೂ ವಿನ್ಯಾಸಗಳನ್ನು ಕಣ್ತುಂಬಿಕೊಳ್ಳಲು ಪ್ರತಿ ವರ್ಷ ಅನೇಕ ದೇಶೀಯ ವಿದೇಶಿಯ ಇತರೆ ಧರ್ಮದ ಜನರು ಇಲ್ಲಿ ಭೇಟಿ ಕೊಡುತ್ತಾರೆ ಅನ್ನುವುದೇ ನಿಜಕ್ಕೂ ಕುತೂಹಲ ಮೂಡಿಸಿದೆ. ಆದರೆ ಇಲ್ಲಿನ ಜನರಲ್ಲಿ ಈ ದೇವಾಲಯಕ್ಕೆ ಹೋಗುವುದು ಅಪಾಯಕಾರ ಎಂಬ ನಂಬಿಕೆ ಇದೆ. ಏಕೆಂದರೆ ದೇವಾಲಯದಲ್ಲಿರುವ ಖಾಲಿ ಕೋಣೆಯನ್ನು ಚಿತ್ರಗುಪ್ತನ ಕೋಣೆ ಎಂದು ಇಲ್ಲಿ ನಂಬಲಾಗಿದೆ. ಇದೇ ಭಯದಿಂದ ಯಮಧರ್ಮನ ಮುಖ ದರ್ಶನ ಮಾಡಲು ಸ್ಥಳೀಯರು ಗರ್ಭಗುಡಿಯತ್ತ ಕೂಡ ಮುಖ ಮಾಡುವುದಿಲ್ಲ ಎಂದು ನಂಬಲಾಗಿದೆ. ಇಲ್ಲಿನ ಸ್ಥಳೀಯರ ನಂಬಿಕೆಯ ಪ್ರಕಾರ ದೇವಾಲಯವು ಚಿನ್ನ, ಬೆಳ್ಳಿ, ಕಂಚು ಮತ್ತು ಕಬ್ಬಿಣದಿಂದ ಮಾಡಿದ 4 ಅಗೋಚರ ಬಾಗಿಲುಗಳನ್ನು ಹೊಂದಿದೆ. ಯಾರೇ ಸಾವನ್ನಪ್ಪಿದರೂ ಅವರ ಆತ್ಮ ಮೊದಲು ಈ ದೇವಾಲಯಕ್ಕೆ ಬರುತ್ತದೆ. ಆ ಬಳಿಕ ಯಾವ ಆತ್ಮವು ಯಾವ ಬಾಗಿಲಿನ ಮೂಲಕ ಹಾದು ಹೋಗಬೇಕೆಂದು ಯಮರಾಜ ನಿರ್ಧರಿಸುತ್ತಾನೆ ಎಂದು ನಂಬಲಾಗಿದೆ. ಈ ಎಲ್ಲ ಕಾರಣದಿಂದಾಗಿ ಯಮಧರ್ಮ ದರ್ಶನಕ್ಕೆ ಹೋಗಲು ಎಲ್ಲರೂ ಹಿಂಜರುತ್ತಾರೆ ಹಾಗೂ ಹೆದರುತ್ತಾರೆ. ದೇವಾಲಯವೆಂದರೆ ಪ್ರೀತಿಯಿಂದ ಭಕ್ತಿಯಿಂದ ಜನರು ಭೇಟಿ ಕೊಡುತ್ತಾರೆ. ಆದರೆ ಈ ದೇಗುಲ ನೋಡಿದರೆ ಸಾಕು ಜನ ಭಯ ಬೀಳುತ್ತಾರೆ. ಇನ್ನು ಸೂರ್ಯ ಮುಳುಗುವ ಸಮಯ ಹತ್ತಿರವಾಗುತ್ತಿದ್ದಂತೆಯೇ ಮತ್ತೊಂದು ಭಯ ಹುಟ್ಟಿಕೊಳ್ಳಲು ಪ್ರಾರಂಭವಾಗುತ್ತದೆ. ಶಿವಾಲಯದ ಕಡೆ ಒಂದು ಪ್ರಾಣಿಯೂ ಸಹ ಓಡಾಡುವುದಿಲ್ಲ. ಬದಲಿಗೆ ಮಂದಿರ ಸುತ್ತ ಶಾಂತ ಮೌನ ಆವರಿಸಿಕೊಳ್ಳುತ್ತದೆ. ಅಂದ ಹಾಗೆ ಈ ದೇಗುಲ ಇರುವುದು ರಾಜಸ್ಥಾನದ ಬರ್ಮಾರ್ ಜಿಲ್ಲೆಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿರುವ ಹಾತ್ಮಾ ಗ್ರಾಮದ ಕಿರಾಡು ಎನ್ನುವ ಪ್ರದೇಶದಲ್ಲಿ. ಈ ದೇವಸ್ಥಾನಕ್ಕೆ ಬಂದವರನ್ನು ಕತ್ತಲಾಗುವ ಒಳಗೆ ಅಲ್ಲಿಂದ ತೆರಳುವಂತೆ ಸ್ಥಳೀಯರು ಹೇಳುತ್ತಾರಂತೆ. ಒಂದು ವೇಳೆ ಅದರ ಸುತ್ತಮುತ್ತಲಿರುವ ಸ್ಥಳವನ್ನು ತೋರಿಸಲು ಯಾರಲ್ಲಾದರೂ ಕೇಳಿದರೆ ಸಂಜೆಯವರೆಗೆ ಮಾತ್ರ ಅವರು ತೋರಿಸುತ್ತಾರಂತೆ. ಸಂಜೆಯಾದಂತೆ ಯಾರೊಬ್ಬರು ಅಲ್ಲಿ ಕಾಣುವುದಿಲ್ಲ. ಅಷ್ಟು ಹೆದರಿದ್ದಾರೆ ಈ ಪ್ರಾಂತ್ಯದ ಜನ. ನಮಗೆ ಎಂತಹುದೇ ತೊಂದರೆಗಳು ಬಾರದಂತೆ ಆ ಭಗವಂತನು ನಮಗೆ ಸಹಾಯ ಮಾಡುತ್ತಾನೆಂದು ನಾವು ನಂಬಿದ್ದೇವೆ. ಅಂತಹ ನಂಬಿಕೆ ಇದ್ದರೂ ಆ ಪ್ರದೇಶದ ಜನರು ಹೆದರುವುದಾದರೂ ಏಕೆ ಎಂಬ ಅನುಮಾನ ಮೂಡುವುದು ಸಹಜ ಸ್ನೇಹಿತರೆ. ಐದು ದೇವಾಲಯಗಳ ಸಮೂಹವಾದ ಸೋಮೇಶ್ವರ ಗುಡಿ ವಿಶೇಷ ಆಕರ್ಷಣೆಯ ಕೇಂದ್ರವಾಗಿದೆ. ಈ 5ರಲ್ಲಿ ಪ್ರಸ್ತುತ ವಿಷ್ಣುವಿಗೆ ಅಂಕಿತವಾದ ಗುಡಿಯನ್ನು ಮಾತ್ರ ನೋಡಲು ಅವಕಾಶವಿದ್ದು ಮಿಕ್ಕವೆಲ್ಲವೂ ಶಿವನಿಗೆ ಅಂಕಿತವಾಗಿವೆ. ಸಾವಿರಾರು ವರ್ಷ ಹಳೆಯ ದೇವಾಲಯವಾದರೂ ಇದು ಮೂಲೆ ಗುಂಪಾಗಿರುವ ದೇವಸ್ಥಾನ. ಆದರೆ ಇದಕ್ಕಿರುವ ಒಂದು ಅಸಾಧಾರಣ ವಿಶೇಷತೆ ಎಂದರೆ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯಾಗಿದೆ. ಆದರೆ ಈ ದೇವಸ್ಥಾನದಲ್ಲಿ ರಾತ್ರಿ ವೇಳೆ ವಿಚಿತ್ರವಾದ ಶಬ್ದಗಳು ಕೇಳಿ ಬರುತ್ತವೆಯಂತೆ. ಅದು ಎಲ್ಲಿಂದ ಬರುತ್ತದೆ, ಹೇಗೆ ಬರುತ್ತದೆ ಅನ್ನೋದು ಮಾತ್ರ ನಿಗೂಢ ರಹಸ್ಯವಾಗಿಯೇ ಉಳಿದಿದೆ. ಅಷ್ಟೇ ಅಲ್ಲದೆ ಇಂತಹ ವಿಚಿತ್ರ ಘಟನೆಗಳು ಇವತ್ತಿಗೂ ಇಲ್ಲಿ ನಡೆಯುತ್ತಿದೆ. ಇದೇ ಕಾರಣಕ್ಕೆ ಈ ಪಾಳು ಬಿದ್ದ ಶಿವನ ಮಂದಿರ ಹತ್ತಿರ ಸುಳಿಯಲು ಭಯಪಡುತ್ತಾರೆ.
ಅತ್ಯಂತ ಸುಂದರ ವಾಸ್ತುಶಿಲ್ಪ ಹೊಂದಿರುವ ಈ ದೇವಾಲಯವು ಕೆಟ್ಟ ಚಟಗಳನ್ನು ಓಡಿಸಿ ಮಹಿಳೆಯರನ್ನು ಆರಾಧಿಸುವ ದೇಗುಲ. ಒಂದು ಕಡೆ ಕಲ್ಲಾಗುತ್ತದೆ ಅನ್ನೋ ಭಯವಿದ್ದರೆ ಇನ್ನೊಂದು ಕಡೆ ಇಲ್ಲಿ ಕೇಳುಬರುವ ಭಯಾನಕ ಸಂದು ಎಂತಹ ಎಂಟದೆ ಭಂಟನನ್ನು ಅರೆ ಕ್ಷಣ ಅಲ್ಲಿ ನಿಲ್ಲದಂತೆ ಮಾಡುತ್ತದೆಯಂತೆ. ಇದಕ್ಕೆ ಕಾರಣ ಈ ದೇವಾಲಯಕ್ಕೆ ತಟ್ಟಿರುವ ಶಾಪ. ರಾತ್ರಿ ಈ ಸ್ಥಳದಲ್ಲಿ ಯಾರೇ ಇದ್ದರೂ ಬೆಳಿಗ್ಗೆ ಎದ್ದಾಗ ಕಲ್ಲಾಗಿ ಬಿಡುತ್ತಾರೆಂಬ ಶಾಪ ಇದೆ. ಆದರೆ ಈ ಶಾಪಕ್ಕೆ ಕಾರಣವೇನು ಎಂಬ ಪ್ರಶ್ನೆಗೆ ಯಾವುದೇ ಶಾಸನವಾಗಲಿ ಕಥೆಯಾಗಲಿ ಅಥವಾ ಗ್ರಂಥದಲ್ಲಿ ಉಲ್ಲೇಖವೇ ಇಲ್ಲ. ಆದರೆ ಭಯ ಮಾತ್ರ ಇನ್ನೂ ಇಲ್ಲಿ ಕಾಡುತ್ತಾನೇ ಇದೆ. ರಾಜಸ್ಥಾನದ ಈ ದೇವಾಲಯಕ್ಕೆ ತಟ್ಟಿರುವ ಶಾಪ ಎಷ್ಟು ಪ್ರಬಲವಾಗಿದೆ ಎಂದರೆ, ರಾತ್ರಿ ಹೊತ್ತು ಈ ದೇವಾಲಯವನ್ನು ಪ್ರವೇಶಿಸಿ ಇಡೀ ರಾತ್ರಿ ಬಯಸುವವರು ಕಲ್ಲಾಗುತ್ತಾರೆ. ಈ ದೇವಾಲಯಗಳಲ್ಲಿರುವ ಪ್ರದೇಶ ಎಷ್ಟು ಸುಂದರವಾಗಿದೆ ಎಂದರೆ ಇಲ್ಲಿ ಬಂದವರು ಇನ್ನೂ ಹೆಚ್ಚು ಕಾಲ ಇರಲು ಬಯಸುತ್ತಾರೆ. ಆದರೆ ರಾತ್ರಿಯ ಶಾಪದ ಬಗ್ಗೆ ಇರುವ ಮಾಹಿತಿ ಎಷ್ಟು ಪ್ರಬಲವಾಗಿದೆ ಎಂದರೆ ಯಾರೂ ರಾತ್ರಿ ಇಲ್ಲಿ ಉಳಿಯಲು ಪ್ರಯತ್ನ ಮಾಡುವುದಿಲ್ಲ. ಅಷ್ಟೇ ಯಾಕೆ, ಈ ದೇವಾಲಯದ ಅಕ್ಕಪಕ್ಕ ಯಾವುದೇ ಗಿಡ ಮರಗಳಾಗಲಿ ನೀರಿನ ಸೆಲೆಯಾಗಲಿ ಮಾನವ ವಾಸಸ್ಥಳವಾಗಲಿ ಇಲ್ಲದೆ ಇರುವುದು ಮೊತ್ತ ಮೊದಲಿಗೆ ನಿಮ್ಮಲ್ಲಿ ಕುತೂಹಲ ಹುಟ್ಟಿಸುವ ಜೊತೆಗೆ ಭಯವನ್ನು ಕೂಡ ಹುಟ್ಟಿಸುತ್ತದೆ. ಇನ್ನು ಈ ದೇವಾಲಯದ ಆವರಣವನ್ನು ಪ್ರವೇಶಿಸಲು ದೊಡ್ಡದಾದ ಪ್ರವೇಶ ದ್ವಾರವನ್ನು ಸ್ಥಾಪಿಸಿದ್ದರೂ ಇದನ್ನು ಶತಮಾನಗಳ ಹಿಂದೆಯೇ ಬೀಗ ಹಾಕಲಾಗಿದೆ. ದೇವಾಲಯಕ್ಕೆ ಪ್ರವೇಶ ಪಡೆಯುವ ಬಯಸುವವರು ಪಕ್ಕದ ಚಿಕ್ಕ ದ್ವಾರದ ಮೂಲಕವೇ ಒಬ್ಬೊಬ್ಬರಾಗಿ ದೇವಾಲಯಕ್ಕೆ ಪ್ರವೇಶ ಪಡೆಯಲು ಬಯಸುವವರು ಪಕ್ಕದ ಚಿಕ್ಕ ದ್ವಾರದ ಮೂಲಕವೇ ಒಬ್ಬೊಬ್ಬರಾಗಿ ಪ್ರವೇಶಿಸಬೇಕು. ಪುರಾಣಗಳ ಪ್ರಕಾರ ಕಿರಾಡು ಹಿಂದೆ ಕಿರಾಡ್ ಕೋಟ್ ಎಂದು ಕರೆಯಲ್ಪಡುತ್ತಿತ್ತು. ಈ ಪ್ರದೇಶವನ್ನು 6ನೇ ಶತಮಾನದಿಂದ ರಾಜಪೂತ ವಂಶದ ಕಿರಾಡು ಮನೆತನದವರು ಆಳುತ್ತಿದ್ದರು. 11 ಮತ್ತು 12ನೇ ಶತಮಾನದಲ್ಲಿ ಈ ಆಳ್ವಿಕೆ ಸೋಮೇಶ್ವರ ರಾಜ್ಯದಾಗಿತ್ತು. ಈ ಪ್ರದೇಶದ ಜನರು ಶಿವಭಕ್ತರಾಗಿದ್ದು ಆ ಸಮಯದಲ್ಲಿ ಈ ಪ್ರದೇಶ ಸಮೃದ್ಧವಾಗಿತ್ತು. ಇದರ ಪರಿಣಾಮವಾಗಿ ಈ ಪ್ರದೇಶದಲ್ಲಿ ಹಲವಾರು ಶಿವಾಲಯಗಳು ನಿರ್ಮಾಣಗೊಂಡವು. ಸಾವಿರಾರು ವರ್ಷಗಳ ಹಳೆಯ ಕಿರಾಡು ದೇವಾಲಯ ಅಲ್ಲಿನ ಜನರಿಂದಲೇ ಮೂಲೆ ಗುಂಪಾಗಿರೋದೇ ಈ ದೇವಸ್ಥಾನ. ಆದರೆ ಅದಕ್ಕಿರುವ ಅಸಾಧಾರಣ ವಿಶೇಷತೆಯಿಂದಲೇ ಇಂದು ಈ ಪ್ರವಾಸಿ ತಾಣವಾಗಿ ಪ್ರಸಿದ್ಧಿಯಾಗಿದೆ. ಅಷ್ಟು ಭಯಭೀತೆ ಇದ್ದರೂ ಕೂಡ ಇಲ್ಲಿ ಸಾವಿರಾರು ಜನ ಪ್ರತಿದಿನ ಭೇಟಿ ಕೊಟ್ಟು ದಿನ ಮಾತ್ರ ಉಳಿದು ಸಂಜೆ ಆಗುವಂತೆಯೇ ತಮ್ಮ ಪ್ರದೇಶಕ್ಕೆ ವಾಪಸ್ಸಾಗುತ್ತಾರೆ. ಒಟ್ಟಿನಲ್ಲಿ ಕೆಲವು ರಹಸ್ಯಗಳು ನಂಬಲಾಗದಿದ್ದರೂ ತಳ್ಳಿ ಹಾಕುವಂತಿಲ್ಲ ಅನ್ನುವ ನಾಣ್ಣುಡಿಗೆ ಈ ಮಂದಿರ ಒಂದು ಅತ್ಯಂತ ಉದಾಹರಣೆಯಾಗಿದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ, ಪಂಡಿತ್ ವೈದ್ಯಮೋಡಿ ರಾಮಜ್ಜ, ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.